ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಕುಂದಾಪುರ ತಾಲೂಕು ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘದ ವತಿಯಿಂದ ಬುಧವಾರ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ಬಳಿಕ ಮನವಿ ಪತ್ರವನ್ನು ತಹಶೀಲ್ದಾರ್ ಜಿಎಂ ಬೋರ್ಕರ್ ಅವರಿಗೆ ಹಸ್ತಾಂತರಿಸಲಾಯಿತು. ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಮಾತನಾಡಿ, ಕೂಡಲೇ ಈ ಬಗ್ಗೆ ಡಿಸಿ ಮುಖಾಂತರ ರಾಜ್ಯಪಾಲರಿಗೆ ಕಳುಹಿಸುವ ವ್ಯವಸ್ಥೆ ಮಾಡಲಾಗುವುದು. ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಈ ಬೇಡಿಕೆಗಳ ಮನವಿ ಸಲ್ಲಿಕೆಯಾಗಲಿದೆ ಎಂದರು. ಸಂಘದ ಜಿಲ್ಲಾಧ್ಯಕ್ಷೆ ಉಷಾ ಕೆ, ತಾಲೂಕು ಸಂಘದ ಕಾರ್ಯದರ್ಶಿ ನಾಗರತ್ನ, ಕೋಶಾಧಿಕಾರಿ ಶೋಭಾ, ತಾಲೂಕಿನ ಎಲ್ಲ ಭಾಗದ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಪಾಲ್ಗೊಂಡಿದ್ದರು. ನಮಗೆ ತುಂಬಾ ನೋವಾಗಿದೆ ಹಾಗೂ ಅನ್ಯಾಯವಾಗಿದೆ. ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ನಮ್ಮನ್ನು ಖಾಲಿ ಕೆಲಸಕ್ಕಾಗಿ ಬಳಸ್ಕೊಳ್ತಿದ್ದಾರೆ ವಿನಃ ನಮ್ಮ ಯಾವ ಒಂದು ಕಷ್ಟ ಸುಖಕ್ಕೆ ಭಾಗಿಯಾಗ್ತಾ ಇಲ್ಲ. ಇವತ್ತಿನವರೆಗೆ ನಾವು 42 ವರ್ಷದಿಂದ ನಾವು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರಾಗಿ ಕೆಲಸ ಮಾಡಿದವರಿಗೆ ಇವತ್ತು ರಿಟೈರ್ಡ್ ಆಗಿ ನಿವೃತ್ತಿಯಾಗಿ ಹೊರಗೋದವರಿಗೆ ಪಿಂಚಣಿ ಕೂಡ ಇಲ್ಲ. ಆದ್ರೆ ನಮ್ಗೆ ಇವತ್ತು ನಾವು ಏನು ರಿಟೈರ್ಡ್ ಆಗಿ ಹೊರಗೆ ಹೋಗುವವರಿಗೆ ಇಡಿಗಂಟನ್ನು ಕೊಡ್ತಾ ಇದ್ದಾರೆ. ಅದು ಕೂಡ ಒಂದು ಕಳೆದ ಸಾಲಿನಲ್ಲಿ 1,000 ರೂಪಾಯಿ ವೇತನ ಕೊಡುವ ನೆಪದಲ್ಲಿ ನಮ್ಮ ಇಡಿಗಂಟನ್ನು ಕೂಡ ತೆಗೆದಿದ್ದಾರೆ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನೋವು ಮಾಡ್ಕೊಳ್ತಿದ್ದೇನೆ. ಕೆಲವು ಬೇಡಿಕೆಗಳನ್ನು ಬಹಳ ವರ್ಷಗಳಿಂದ ಕೇಳ್ತಾ ಇದ್ದೀರಿ. ನೀವು ಬೇಡಿಕೆ ಇಂದು ಸಹ ಕೇಳ್ತಾ ಇದ್ದೀರಿ. ನಿಮ್ಮ ಈ 1 ರಿಂದ 9 ಬೇಡಿಕೆ ಬಗ್ಗೆ ನಾನು ಸ್ಪೆಷಲ್ ಆಗಿ ಇವತ್ತೇ ನಾನು ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಹಾಗೂ ನಮ್ಮ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗುವಂತೆ ನಾನು ಇವತ್ತೇ ಮನವಿಯನ್ನು ತಯಾರು ಮಾಡ್ಕೊಳ್ತೇನೆ. ಸ್ವಲ್ಪ ಬಗ್ಗೆ ನಿಮಗೆ ಪರಿಚಯ ಮಾಡ್ಕೊಳ್ತೇನೆ.